ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಸ್ಪತ್ರೆಯಾಗಿ ಗುರುತಿಸಿಕೊಂಡಿರುವ ಸಾವಿರಾರು ಮಂದಿ ರೋಗಿಗಳಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಿರುವ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಬಡವರು ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ಬರ್ತಾರೆ. ಆದರೆ ಇಲ್ಲಿ ರೋಗಿಗಳೊಂದಿಗೆ ಮಾತನಾಡುವ ವೈದ್ಯರು ಕನ್ನಡ, ತುಳು ಭಾಷೆ ಮಾತನಾಡಲು ಬಲ್ಲವರಾಗಿಲ್ಲದ ಕಾರಣ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಬಹುತೇಕ ವೈದ್ಯಕೀಯ ವಿದ್ಯಾರ್ಥಿಗಳು ಕೇವಲ ಆಂಗ್ಲ ಭಾಷೆಯಲ್ಲೇ ಮಾತನಾಡುವುದರಿಂದ ರೋಗಿಗಳು ಅವರ ಸಂಬಂಧಿಕರಿಗೆ ರೋಗಿಗಳಿಗೆ ನೀಡಲಾಗುವ ಚಿಕಿತ್ಸೆ ವಿಧಾನ, ಪ್ರಗತಿ ಮಾಹಿತಿ ಸರಿಯಾಗಿ ತಿಳಿಸದೇ ಇರುವುದರಿಂದ ಸಮಸ್ಯೆಯಾಗುತ್ತಿರುವ ಬಗ್ಗೆ ನಿತ್ಯ ದೂರುಗಳು ದಾಖಲಾಗುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಆದೇಶವನ್ನು ಹೊರಡಿಸಿ ಎಲ್ಲ ವೈದ್ಯರು ರೋಗಿಗಳೊಂದಿಗೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ವ್ಯವಹರಿಸಬೇಕೆಂದು ಸೂಚಿಸಿದ್ದಾರೆ. ಚಿಕಿತ್ಸೆಗಾಗಿ ಬರುವ ರೋಗಿಗಳೊಂದಿಗೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕು. ಹೊರ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 3 ತಿಂಗಳೊಳಗೆ ಕನ್ನಡ ಕಲಿಯಬೇಕು. ಅಲ್ಲಿಯವರೆಗೆ ರೋಗಿಗಳೊಂದಿಗೆ ವ್ಯವಹರಿಸಲು ವಿಭಾಗಗಳಲ್ಲಿರುವ ಇತರ ಸಿಬ್ಬಂದಿಗಳ ಸಹಾಯ ಪಡೆಯುವಂತೆ ವೆನ್ಲಾಕ್ ಅಧೀಕ್ಷಕ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಸೂಚಿಸಿದ್ದಾರೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿನ ಹಲವು ಸಮಸ್ಯೆಗಳ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈಗಾಗಲೇ ಮೊದಲ ಹಂತದ ಸಭೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ ಕೂಡ ಸಭೆ ನಡೆಸುವುದಾಗಿ ಹೇಳಿದ್ರು. ಆದರೆ ತುರ್ತು ಕಾರ್ಯದ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ತೆರಳಿದ್ದು ಅವರು ವಾಪಸ್ ಬಂದ ಬಳಿಕ ಸಭೆ ನಡೆಸಲಿದ್ದಾರೆ ಎಂದರು. ನಮಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು, ದೂರು ಬರ್ತಾ ಇತ್ತು. ಏನು ಕಂಪ್ಲೇಂಟ್ ಬರ್ತಿತ್ತು ಅಂದರೆ, ಈಗ ಏನಾದರೂ ಒಂದು ಪರೀಕ್ಷೆ ಆಯಿತು, ಏನಾದರೂ ಒಂದು ಪೇಷಂಟಿಗೆ ನೋಡಿದರು, ಅದನ್ನು ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಎಲ್ಲ ನಡೀತಾ ಇರುತ್ತೆ. ಬಟ್ ಏನಂದರೆ ಆ ವಿಷಯನ ಆ ಪೇಷಂಟ್ಸಿಗೆ ಮುಟ್ಸೋಕ್ಕೆ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ನಾನೆಲ್ಲ ನೋಡಿದಾಗ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಭಾಷೆ. ಈಗ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವರಿಗೆ ಕನ್ನಡ ಭಾಷೆ ಬರಲ್ಲ, ಇವರಿಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ತುಳು ಮತ್ತು ಕನ್ನಡ ಅಷ್ಟೇ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ. ಬೇರೆ ಜಿಲ್ಲೆಯಿಂದ ಎಲ್ಲ ಪೇಷಂಟ್ಸ್ ಬರ್ತಾರೆ. ಇಲ್ಲಿ ಬರೋರೆಲ್ಲ ಬಡವರು ಇರ್ತಾರೆ, ಎಜುಕೇಷನ್ ಕಡಿಮೆ ಇರುತ್ತೆ, ಅವ್ರಿಗೆ ಕಮ್ಯುನಿಕೇಷನ್ ಮಾಡಲ್ಲ. ರೋಗಿ ಹತ್ರ ಏನಾದರೂ ಮಾತಾಡಬೇಕಂದ್ರೆ ಅವ್ರಿಗೆ ಭಾಷೆ ಬೇಕೇ ಬೇಕಲ್ಲ, ಅದ್ರದ್ದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ಒಂದು ಆದೇಶ ಹಾಕ್ತೀವಿ, ಇವರು ಕನ್ನಡ ಕಡ್ಡಾಯ ಕಲಿಬೇಕು. ಅಟ್ಲೀಸ್ಟ್ ಒಂದು 90% ಜನರಿಗಂತೂ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಮತ್ತು ಬೇರೆ ಲ್ಯಾಂಗ್ವೇಜ್ ಬಂದವರು ಔಟ್ ಆಫ್ ಕೇರಳದಿಂದ ಬರ್ತಾರೆ, ಅದು ಕಮ್ಯುನಿಕೇಟ್ ಮಾಡ್ತಾರೆ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಬಡ ರೋಗಿಗಳಿಗೆ ಸರಿಯಾಗಿ ವ್ಯವಹರಿಸಿಲ್ಲ ಅಂದರೆ ಅದು ಕಂಪ್ಲೇಂಟ್ ಆಗುತ್ತೆ, ಅಸಮಾಧಾನ ಆಗುತ್ತೆ. ಆಸ್ಪತ್ರೆ ವಿರುದ್ಧ ಬೇಜಾರು ಮಾಡ್ಕೊತಾರೆ, ಸರ್ಕಾರದ ವಿರುದ್ಧ ಬೇಜಾರು ಮಾಡ್ಕೊತಾರೆ.